ಮಂಗಳ ಅಥ್ಲೆಟ್ಸ್ ಮಂಗಳೂರು ವತಿಯಿಂದ ಸಮ್ಮರ್ ಅಥ್ಲೆಟಿಕ್ಸ್ ಕ್ಯಾಂಪ್ ನಡೆಯುತ್ತಿದ್ದು ಪ್ರತಿ ಭಾನುವಾರ ಬೆಳಗಿನ ಸಮಯದಲ್ಲಿ ಬೀಚ್ನಲ್ಲಿ ಬೀಚ್ ವರ್ಕೌಟ್ ಅನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದಾರೆ. ಮಂಗಳ ಅಥ್ಲೀಟ್ ವತಿಯಿಂದ ಮಂಗಳೂರಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ದಕ್ಷಿಣ ಕನ್ನಡ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಸಮ್ಮರ್ ಕ್ಯಾಂಪ್ ನಡೆಯುತ್ತಿದೆ. ಪ್ರತಿ ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ಪಣಂಬೂರು ಸಮುದ್ರದ ಕಿನಾರಿಯಲ್ಲಿ ಬೀಚ್ ರನ್ನಿಂಗ್ ಬಗೆಗೆ ತರಬೇತಿಯನ್ನ ನೀಡುತ್ತಿದ್ದಾರೆ. ಈ ಬೀಚ್ ವರ್ಕೌಟ್ನಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದಾರೆ. ಒಂದು ತಿಂಗಳ ಈ ಕೋಚಿಂಗ್ ಕ್ಯಾಂಪ್ ಏಪ್ರಿಲ್ 21ರಂದು ಮುಕ್ತಾಯಗೊಳ್ಳಲಿದೆ. ಅಥ್ಲೆಟಿಕ್ಸ್ ಕ್ಯಾಂಪ್ ಬಗೆಗೆ ಮಕ್ಕಳ ಪೋಷಕರು ಹಾಗೂ ಮಂಗಳೂರಿನ ಗಾಂಧಿನಗರ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ಮಕ್ಕಳಿಗೆ ಒಳ್ಳೆಯ ಒಂದು ಕ್ರೀಡೆ ಉತ್ಸಾಹವನ್ನು ಕೊಡ್ತಾ ಇದ್ದಾರೆ. ತಮ್ಮ ದಿನೇಶ್ ಸರ್ ಮತ್ತೆ ತಮ್ಮ ಸಹಪಾಠಿಗಳೆಲ್ಲರೂ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ನಾವು ಒಳ್ಳೆಯ ಒಂದು ಕ್ರೀಡಾ ಆಸಕ್ತಿಯನ್ನು ಉತ್ಸಾಹಿಸುತ್ತೀರಾ. ತಮಗೆಲ್ಲರೂ ಧನ್ಯವಾದಗಳು ಸರ್. Very good opportunity to all students and all for this summer camp. I hope this very take care of all students by Mangala Athletics. Thanks to all team. Thank you. Good morning to the Mangala Athletics team. It's a wonderful event which you people have organized. We would like to thanks from parents group here. Kids are very excited, especially for this beach activity. Apart from this, even the Mangala Stadium activity is also very good. They are very excited to come here. First of all, I would like to thank Mangala Athletes for giving this wonderful opportunity for the kids to enjoy their summer vacation in the form of this summer athlete. So first and foremost, I would like to say that first of all, getting up in the morning, waking up the kids is really a difficult thing. But since I attended this beach workout last Sunday also, this Sunday my kids really got up before 4:30, like before me, and they are telling me, Mama, we want to go and enjoy in the beach. So I would really thank for giving this wonderful opportunity for all the kids. Thank you. Thank you Mangala Athletics for providing a summer camp opportunity for our 20 students from Gandhinagar School. ಏಪ್ರಿಲ್ 20ರ ಭಾನುವಾರದಂದು ಪಣಂಬೂರು ಬೀಚ್ನಲ್ಲಿ ಬೀಚ್ ವರ್ಕೌಟ್ ನಡೆಯಲಿದೆ. ಖ್ಯಾತ ತರಬೇತುದಾರರಾದ ದಿನೇಶ್ ಕುಂದರ್ ಅವರ ಮಾರ್ಗದರ್ಶನದಲ್ಲಿ ನಾಗರಾಜ್ ಚೇಚಿಕೆ, ರಾಯಲ್ ಡಿ ಸಿಲ್ವಾ, ರೋಷನ್, ತ್ರಿವೇಣಿ, ಹರಿಣಾಕ್ಷಿ, ಜಶ್ಮಿತಾ ಅವರು ಕ್ರೀಡಾ ತರಬೇತಿಯನ್ನ ನೀಡಿ ಮಕ್ಕಳ ಉತ್ಸಾಹವನ್ನ ಇಮ್ಮಡಿಗೊಳಿಸುತ್ತಿದ್ದಾರೆ. ಮಕ್ಕಳ ತರಬೇತಿಗೆ ನೀಲ್ ಆರ್ ಕುಂದರ್, ಡಾಕ್ಟರ್ ಶಿಕೇರ್, ಮಂಜುಳಾ, ಭವಿಷ್, ದಿಯಾ, ಆಹನ್ ಶೆಟ್ಟಿ, ರಿತಿಕಾ, ಮನಿಷಾ ಅವರು ಸಹಕಾರವನ್ನ ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರಾದ ಲಾರೆನ್ಸ್, ಸಂತೋಷ್, ಸವಿತಾ, ಗೀತಾ, ನಿತಿನ್, ಹೈರುನ್ನೀಸಾ, ಅವಿನಾಶ್ ಚೌಟಾ, ಮಹೇಶ್, ನವೀನ್ ರಾವ್, ಸುಧೀರ್ ಉಚ್ಚಲ, ರಶ್ಮಿ ಉಚ್ಚಲ, ಸುಪ್ರೀತಾ, ರತೀಶ್, ಸಂದೀಪ್, ಸ್ಮೃತಿ ಶೆಟ್ಟಿ, ಮಾನಸ, ಜಗದೀಶ್, ಶೀಲಾ, ಪವಿತ್ರ, ಆಕರ್ಷಣ್, ಸಂಚಿತಾ, ನಿತಿನ್, ಲತಾ, ನಸೀಂ, ಅಶ್ರಫ್, ಪವಿತ್ರ ಕೆಪಿ, ಸಿಂಧುರಾಮ್, ರಶ್ಮಿ, ಸುಧೀರ್, ರಿತೇಶ್ ಕೋಟ್ಯಾನ್ ಅವರು ತರಬೇತಿಗೆ ಸಹಕಾರವನ್ನ ನೀಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.